ಅದು ಬರೋಬ್ಬರಿ 300 ಮನೆಗಳಿರುವ ಗ್ರಾಮ. ಆದರೆ ಆ ಗ್ರಾಮಕ್ಕೆ ಈವರೆಗೂ ಸಾರ್ವಜನಿಕ ಸ್ಮಶಾನವೇ ಇರಲಿಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ರಸ್ತೆ ಬದಿಯಲ್ಲೇ ಮೃತರೊಬ್ಬರ ಶವ ಸಂಸ್ಕಾರ ಮಾಡಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ರಸ್ತೆ ಪಕ್ಕದಲ್ಲೇ ಶವ ಸಂಸ್ಕಾರ ಮಾಡಿ ಪೂಜೆ ಮಾಡ್ತಾ ಇರುವ ಪುತ್ರ. ಜೆಸಿಬಿ ಟ್ರ್ಯಾಕ್ಟರ್ ತಂದು ಶವ ಸಂಸ್ಕಾರ ಮಾಡಿರೋ ಶವವನ್ನ ಸ್ಥಳದಿಂದ ಸ್ಥಳಾಂತರ ಮಾಡೋಕೆ ಪ್ರದಾಡ್ತಿರೋ ಕಂದಾಯ ಇಲಾಖೆ ಅಧಿಕಾರಿಗಳು. ಶವ ಬೇರೆಡೆ ಸ್ಥಳಾಂತರ ಮಾಡೋಕೆ ಪಟ್ಟು ಬಿಡದೆ ಕುಳಿತಿರೋ ಗ್ರಾಮಸ್ಥರು. ಇಂತಹದೊಂದು ದೃಶ್ಯ ಕಂಡು ಬಂದಿದ್ದು ತುಮಕೂರು ತಾಲೂಕಿನ ದುರ್ಗದಹಳ್ಳಿ ಗ್ರಾಮದಲ್ಲಿ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ದುರ್ಗದಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನವೇ ಇರಲಿಲ್ಲ. ಇತ್ತೀಚೆಗೆ ಸ್ಮಶಾನ ಮಂಜೂರು ಮಾಡಿಕೊಟ್ಟಿದ್ರೂ ಕೂಡ ಕಲ್ಲು ಬಂಡೆಯೇ ತುಂಬಿರೋ ಆ ಜಾಗದಲ್ಲಿ ಮಣ್ಣು ಮಾಡೋಕೆ ಸಾಧ್ಯವಾಗ್ತಿಲ್ಲ. ಇನ್ನು ಆ ಸ್ಮಶಾನದ ಜಾಗಕ್ಕೆ ಹೋಗೋಕೆ ರಸ್ತೆಯೂ ಇರಲಿಲ್ಲ. ಹೀಗಾಗಿ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದ ಗ್ರಾಮದ ಪೆದ್ದಯ್ಯ ಎಂಬುವರ ಶವ ಸಂಸ್ಕಾರವನ್ನ ಕುಟುಂಬಸ್ಥರು ರಸ್ತೆ ಬದಿಯಲ್ಲಿಯೇ ಮಾಡಿ ಮುಗಿಸಿದ್ದು ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನನ್ನ ಹೆಸರು ಡಿ ಟಿ ತಿಮ್ಮರಾಜು ಅಂತ ಹೇಳ್ಬಿಟ್ಟು ಗುರುಗಳ್ಳಿ ಗ್ರಾಮದ ವಾಸಿ, ಸಾಮಾಜಿಕ ಹೋರಾಟಗಾರ. ಇವತ್ತಿಲ್ಲಿ ಏನಾಗಿದೆ ಅಂದರೆ, ಸರ್ಕಾರದ ಜಿಲ್ಲಾಡಳಿತ ತಮ್ಮ ಏನು ನಿರ್ಲಕ್ಷ್ಯ ತಂದಿಂದ ಇವತ್ತು ಈ ರೋಡಿನ ಪಕ್ಕದಲ್ಲಿ ನಮ್ಮ ತಂದೆನ ಶವ ಸಂಸ್ಕಾರ ಮಾಡೋಂಥ ಇದು ಮಾಡಿಕೊಟ್ಟಿದೆ. ಏಕೆಂದರೆ ಅಲ್ಲೇ ಸುಮಾರು 1.5 ವರ್ಷ 2 ವರ್ಷ ಆಗಿದೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಫಿಕ್ಸ್ ಮಾಡಿದೆ ಸರ್ವೆ ನಂಬರ್ 4ರಲ್ಲಿ. ಇದುವರೆಗೂ ಅದಕ್ಕೆ ಹೋಗೋಕ್ಕೆ ಯಾವುದೇ ರಸ್ತೆ ಆಗಲಿ ಸಂಪರ್ಕ ಆಗಲಿ ಮಾಡಿಕೊಟ್ಟಿಲ್ಲ. ನಾನು ಸುಮಾರು ಬಾರಿ ಅರ್ಜಿಗಳನ್ನೂ ಹಾಕಿದ್ದೀನಿ, ಎಲ್ಲ ರೀತಿಯ ಅಧಿಕಾರಿಗಳನ್ನೂ ಭೇಟಿನೂ ಹಾಕಿದ್ದೀನಿ. ದಯಮಾಡಿದ್ದನ್ನು ಜಿಲ್ಲಾಡಳಿತ ಎಚ್ಚರಿಕೆ ಗಂಟೆ ಅಂತ ಹೇಳ್ಕೊಂಡು ಬಗೆಹರಿಸ್ಬೇಕು. ಇಲ್ಲಾಂದರೆ ನಮ್ಮಂಥವ್ರದೇ ಈ ಥರ ಪರಿಸ್ಥಿತಿ ಆದಾಗ ಇನ್ನು ಸಾಮಾನ್ಯರ ಸಾರ್ವಜನಿಕರ ಪರಿಸ್ಥಿತಿ ಹೇಗೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮುಂದಿನ ದಿನಗಳಲ್ಲಿ ಈ ಥರ ಏನನ್ನ ರೋಡ್ ಸೈಡಲ್ಲಿ ಕೊಟ್ಟಿರೋ ಏನೋ 50 ರೋಡ್ ಸೈಡಲ್ಲಿ ಐತೆ ಮುಚ್ಚಿದ್ದೀವಿ. ನಾಳೆ ದಿವಸ ಇದನ್ನು ಹೆಚ್ಚಿನ ಹೋರಾಟನ ಮಾಡೋದ್ರ ಮೂಲಕ ನಮ್ಮ ಎಚ್ಚರಿಕೆ ಗಂಟೆನ ನಾನು ನೀಡ್ತಾ ಇದ್ದೀನಿ. ಏಕೆಂದರೆ ತಹಶೀಲ್ದಾರ್ಗೂ ಮಾತಾಡಿದ್ದೀನಿ, PDOಗೂ ಮಾತಾಡಿದ್ದೀನಿ. ಇದುವರೆಗೂ ಯಾರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿರೋದಿಲ್ಲ. ಆದ್ದರಿಂದ ದಯಮಾಡಿ ಜಿಲ್ಲಾಡಳಿತ ಇದನ್ನು ಸೂಕ್ತ ಎಚ್ಚರಿಕೆ ಅಂತ ಹೇಳಿ ನಾವು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಇನ್ನು ದುರ್ಗದಹಳ್ಳಿ ಗ್ರಾಮಕ್ಕೆ ಸಾರ್ವಜನಿಕ ಸ್ಮಶಾನ ಮಂಜೂರು ಮಾಡಿಕೊಡಲು ಗ್ರಾಮಸ್ಥರು ತಹಶೀಲ್ದಾರ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಆದರೆ ತಹಶೀಲ್ದಾರ್ ಸ್ಮಶಾನ ಮಂಜೂರಾತಿಗೆ ಕ್ರಮ ಕೈಗೊಂಡಿರಲಿಲ್ಲ. ಅರೆಗುಜ್ಜನಹಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ನೀಡಿದರೆ ತಾಲೂಕು ಆಡಳಿತ ಬೆಟ್ಟದ ಮೇಲೆ ಸ್ಮಶಾನ ಭೂಮಿಗೆ ಮಂಜೂರಾತಿ ನೀಡಿದೆ, ಅಲ್ಲಿಗೆ ದಾರಿ ಇಲ್ಲ ಎಂದು ಹೇಳುತ್ತಿದ್ದಾರೆ. ಹೀಗಾಗಿ ಬಡವರ ಕೂಗಿಗೆ ತಹಶೀಲ್ದಾರ್ ಕಚೇರಿಯಲ್ಲಿ ಬೆಲೆ ಇಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂತಹ ಘಟನೆ ಎಲ್ಲಿಯೂ ನಡೆಯಬಾರದು ಅನ್ನೋದೇ ನಮ್ಮ ಕಳಕಳಿ. ಈ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನೇ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ತಹಶೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಮನವನ್ನ ಒಲಿಸಿ ಬೇರೆ ಕಡೆ ಅಂತ್ಯ ಸಂಸ್ಕಾರ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು PDO ಮೇಲೆಯೂ ಕ್ರಮ ಕೈಗೊಳ್ತಾ ಇದ್ದೀವಿ. ಅವರು ಸ್ಮಶಾನಕ್ಕೆ ದಾರಿ ಮಾಡಿಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಮೃತರ ಕುಟುಂಬಸ್ಥರು ಹಾಗೆ ರಸ್ತೆ ಪಕ್ಕದಲ್ಲಿ ಮಣ್ಣು ಮಾಡಬಾರದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಅವರು ನಮ್ಮ ಕಣ್ಣು ತೆರೆಸುವ ಕೆಲಸ ಮಾಡಿದ್ದಾರೆ ಎಂದಿದ್ದಾರೆ. ಎಲ್ಲ ಆಗಿದೆ ಗಮನಕ್ಕೆ ಬಂದ ತಕ್ಷಣನೇ ಅದಕ್ಕೆ ನಾನೇ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅದಕ್ಕೆ ಈಗ ಅವರಿಗೆ ಮನವೊಲಿಸಿ ಅವರು ಅಲ್ಲಿ ಬೇರೆ ಕಡೆ ಇದನ್ನು ಮಾಡಬೇಕು,
ಬರಿ ಮಾಡಬೇಕು ಅಂತ ಕೂಡ ಹೇಳಿದ್ದೇವೆ. ತಹಶೀಲ್ದಾರ್ಗೂ ಹೋಗಿದ್ದಾರೆ, ಆಮೇಲಿಂದ PDO ಹೋಗಿದ್ದಾರೆ. ಅದಕ್ಕೆ ಅವ್ರ ಮೇಲೂ ಕೂಡ PDO ಮೇಲೂ ಕೂಡ ಈಗಾಗಲೇ ನಾವು ಕ್ರಮ ಮಾಡ್ತಿದ್ದೀವಿ. ಯಾಕಂದರೆ ಅವರಲ್ಲಿ ದಾರಿ ಮಾಡಿಕೊಟ್ಟಿದ್ರೆ ಸ್ಮಶಾನಕ್ಕೆ ಅದು ಈ ಘಟನೆ ನಡೀತಿರಲಿಲ್ಲ ಅಂತೇಳಿ ಅದನ್ನು ಗಮನಿಸಿದೆ. ಇಟ್ ಈಸ್ ನಾಟ್ ಇಗ್ನೋರ್ಡ್. ಸರ್, ಮಣ್ಮಾಡ ಸಂದರ್ಭದಲ್ಲಿ ಕೂಡ ತಹಸೀಲ್ದಾರ್ ಅವರಿಗೆ ಕಾಲ್ ಮಾಡಿದ್ದೆ ನಾನು ಸರ್ ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ, ಹಾಗಾಗಿ ನಾವು ಇಲ್ಲೇ ಮಣ್ಣು ಮಾಡ್ತೀವಿ ಅಂತ. ಅವತ್ತೇ ಬರ್ಬೋದಾಗಿತ್ತು, 10 ದಿನ ಕಳೆದ ಮೇಲೆ ಬರೋ ಅವಶ್ಯಕತೆ ಇರಲಿಲ್ಲ. 10 ದಿನ ಇಲ್ಲ, ಅವರು ಗಮನಕ್ಕೆ ಬಂದ ತಕ್ಷಣ ಮಾಡಿದ್ದಾರೆ. ಗಮನದ ಒಬ್ಬರು ಮಾತಾಡ್ರಿ, ಯಾವ ಸಮ್ ಡಿಸಿಪ್ಲಿನ್. ಒಬ್ಬೊಬ್ರು ಮಾತಾಡಿ, ನೀವು ಮಾತಾಡಿ ಇಲ್ಲ ಅವ್ರು ಮಾತಾಡಿ ಇಲ್ಲ ಅವ್ರು ಮಾತಾಡಿ. ಹೇಳಪ್ಪ. ಅನೇಕ ಹಳ್ಳಿಗಳಲ್ಲಿ ಇನ್ನೂ ಕೂಡ ಸ್ಮಶಾನಕ್ಕೆ ಜಾಗ ಸಿಕ್ಕಿಲ್ಲ, ಒಂದು ದಾರಿ ಹೋಗೋ ಜಾಗ ಸಿಕ್ಕಿಲ್ಲ. ಜಿಲ್ಲಾಧಿಕಾರಿಗಳಿಗೆ ವಸತಿಗೆ ವಹಿಸಿ ನೋಡಿ, ಸ್ವಲ್ಪ ಕೇಳ್ರಪ್ಪ ಪ್ಲೀಸ್. ಸ್ಮಶಾನ, ದಲಿತ ಸಮುದಾಯಗಳಿಗೆ ಸ್ಮಶಾನ ಇಲ್ಲದೆ ಏನೆಲ್ಲ ಕಷ್ಟಗಳು ಬಿಟ್ಟಿದ್ದಾರೆ ಅನ್ನೋದು ಈ ರಾಜ್ಯದಲ್ಲಿ ಗೊತ್ತಿದೆ. ಅದಕ್ಕಾಗೇ ಸರ್ಕಾರ 13ರಿಂದ 18ವರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ, ಶ್ರೀನಿವಾಸ್ ಪ್ರಸಾದ್ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ನಾವು ಒಂದು ಕಾನೂನನ್ನೇ ತಂದು ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಸ್ಮಶಾನ, ಕಾಮನ್ ಸ್ಮಶಾನ ಇರಬೇಕು ಅಂತೇಳಿ ಮಾಡಿದೋ. ಅದು ಹಂಗೆ ಮುಂದುವರ್ಕೊಂಡು ಬಂತು. ತದನಂತರ ಬಂದಂಥ ಕುಮಾರಸ್ವಾಮಿಯವರ ಸರ್ಕಾರ ಅದನ್ನು ಮುಂದುವರಿಸ್ಕೊಂಡು ಬಂತು. ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಎಲ್ಲೆಲ್ಲಿ ಸ್ಮಶಾನ, ಪ್ರತಿಯೊಂದು ಗ್ರಾಮದಲ್ಲೂ ಸ್ಮಶಾನ ಮಾಡಬೇಕು. ಅದು ಏನು ಸಮುದಾಯಕ್ಕೆ ಒಂದೊಂದು ಸ್ಮಶಾನಗಳಿದ್ದಾವೆ, ತಮಗೆಲ್ಲ ಗೊತ್ತಿದ್ದಂಗೆ ಜಾತಿಗೆ ಒಂದೊಂದು ಮಾಡ್ಕೊಂಡಿದ್ದಾರೆ. ಒಂದು ಗ್ರಾಮದಲ್ಲಿ ಒಂದು ಸ್ಮಶಾನ, ಸಾರ್ವಜನಿಕ ಸ್ಮಶಾನ ಇರಬೇಕು ಅಂತಕ್ಕಂಥದ್ದನ್ನು ಮಾಡಿ. ಆಮೇಲೆ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಇದು ಮಾಡಬೇಕು ಅಂತ ಆಗುತ್ತೆ, ಅಗತ್ಯ ಇದೆ ಅಥವಾ ಅವಕಾಶ ಇದೆ, ಅದನ್ನು ಮಾಡಬೇಕು ಅಂತ. ಯಾಕೆಂದರೆ ಅವಾಗ ಜಾತಿ ಪ್ರಶ್ನೆ ಬರೋದಿಲ್ಲ, ಎಲ್ಲರೂ ತೊಗೊಂಡೋಗಿ ಅಲ್ಲಿ ಬರ್ನ್ ಮಾಡಿ ಬರ್ತಾರೆ ಅಂತ. ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದೆ ನಮ್ಮ ಸರ್ಕಾರ. ಇದು ದುರದೃಷ್ಟ. ತಾವು ಹೇಳಿದ್ದು ಕರೆಕ್ಟ್ ಇದೆ, ದುರದೃಷ್ಟ. ಇದು ಆಗಬಾರ್ದಾಗಿತ್ತು ಈ ಇನ್ಸಿಡೆಂಟ್. ಇಂಥದ್ದು ಸಾವಿರಾರು ಇನ್ಸಿಡೆಂಟ್ಗಳು ಬೇಕಾದಂಗೆ ಆಗಿದ್ದಾವೆ ಹಿಂದೆ ಎಲ್ಲ. ಆದರೆ ಅದು ಆಗಬಾರ್ದು ಅನ್ನೋದೇ ನಮಗೆ ಇರುವಂಥದ್ದು. ಅದಕ್ಕೋಸ್ಕರ ಎಲ್ಲ ಕ್ರಮವನ್ನು ಇದಕ್ಕಾಗಿ ತೊಗೊತೀವಿ. ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೇನೆ. ನಾವು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ತಹಸೀಲ್ದಾರ್ಗಳು ಮತ್ತು AC ಗಳು ಎಲ್ಲರೂ ಕೂಡ ಅವರು ಈ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು. ಈಗಾಗಲೇ ಅದು ನಡೀತಾ ಇದೆ, ಇದು ನಿರಂತರವಾಗಿ ನಡೀತಾ ಇದೆ. ಇವನ್ ಕಳೆದ ಸಾರಿ ಕೂಡ ನಾನು ಅದನ್ನು ಪರಿಶೀಲನೆ ಮಾಡಿದ್ದೀನಿ ನಮ್ಮ ರಿವ್ಯೂ ಮೀಟಿಂಗಲ್ಲಿ. ಅದರಿಂದ ಮಾಡ್ತೇವೆ. ಅದೇನು ಇದು ಘಟನೆ ಆಗಬಾರ್ದಾಗಿತ್ತು, ಅದಕ್ಕೆ ಕ್ರಮ ತಗೊಳ್ತಾ ಇದ್ವಿ. ಈಗಲೂ ಕೂಡ ಅವ್ರನ್ನ ಮನವಿ ಮಾಡಿಕೊಂಡು ಅವರು ಪಾಪ ಅವರು ಬೀದಿನಲ್ಲಿ ಮಾಡುವಂಥ ಇದು ಮಾಡಬಾರ್ದಾಗಿತ್ತು. ಅವ್ರ ತಂದೆ ತಾಯಿ ಇದೇನೋ ಪಕ್ಕದಲ್ಲೇ ಮಾಡಿದಾರಂತೆ, ಅಲ್ಲೇ ಮಾಡಿದ್ರು ಆಗಿತ್ತು. ಅವರೇನೋ ಕಾರಣದಿಂದ ಮಾಡಿದ್ದಾರೆ. ಬಹುಶಃ ನಮಗೂ ಕೂಡ ಕಣ್ಣು ತೆರೆಸುವಂಥ ಕೆಲಸ ಆಗಿದೆ ಅಂತ ಹೇಳಬೇಕಾಗುತ್ತೆ. ಅದೇನೇ ಇರಲಿ, ಸದ್ಯ ಈ ವಿಚಾರ ಸುದ್ದಿಯಾಗ್ತಿದ್ದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಮಶಾನಕ್ಕೆ ಸೂಕ್ತ ಜಾಗ ಹುಡುಕುವ ಕೆಲಸ ಮಾಡ್ತಿದ್ದಾರೆ.